ಕುಂದಾಪುರದ ಗಂಗೊಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿರುವ ಅಕ್ರಮ ಕಟ್ಟಡ ತೆರವಿಗೆ ಆಗ್ರಹಿಸಿ ಗ್ರಾಮ ಪಂಚಾಯತ್ ಎದುರು ಹಿಂದೂ ಜಾಗರಣ ವೇದಿಕೆ ಗಂಗೊಳ್ಳಿ ಘಟಕದಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಗಂಗೊಳ್ಳಿ ಗ್ರಾಮ ಪಂಚಾಯತ್ನ ಹಿಂದೂ ವಿರೋಧಿ ಆಡಳಿತ ಬದಲಾಯಿಸಲು ಪ್ರತಿಭಟನಾಕಾರರು ಆಗ್ರಹಿಸಿದರು. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಹಿಂದೂ ಕಾರ್ಯಕರ್ತರು ಗಂಗೊಳ್ಳಿ ಪಂಚಾಯತ್ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ಪ್ರತಿಭಟನೆ ಆರಂಭದಲ್ಲಿ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಬರುವ ತನಕವೂ ಪ್ರತಿಭಟನೆ ಕೈಬಿಡಲ್ಲ ಎಂದು ಪಟ್ಟು ಹಿಡಿದು ಪಂಚಾಯತ್ ಎದುರೇ ಧರಣಿ ಕುಳಿತಿದ್ದರು. ಮಾತ್ರವಲ್ಲದೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ರೆ ಪಂಚಾಯತಿಗೆ ಮುತ್ತಿಗೆ ಹಾಕಿ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಜಡಿಯಲು ಪ್ರತಿಭಟನಾಕಾರರು ಮುಂದಾದರು. ಪ್ರತಿಭಟನೆ ಕಾವು ಹೆಚ್ಚಾಗ್ತಾ ಇದ್ದಂತೆ ಮಧ್ಯಾಹ್ನ 3:30ಕ್ಕೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸದಸ್ಯರ ತುರ್ತು ಸಭೆ ಕರೆದು ಚರ್ಚಿಸಲಾಯಿತು. 2 ದಿನದಲ್ಲಿ ಕಾಂಪೌಂಡ್ ಗೋಡೆಯನ್ನ ತೆರವುಗೊಳಿಸುವುದು, ಅಕ್ರಮ ಕಟ್ಟಡದ ಬಗ್ಗೆ ಪಂಚಾಯತ್ ರಾಜ್ ಕಾಯ್ದೆಯಡಿ ಸಂಬಂಧಪಟ್ಟವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದು ಮತ್ತು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಸೂಕ್ತ ಕ್ರಮಕ್ಕೆ ಮುಂದಾಗಲಾಗುವುದು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಹಿಂದೂ ವಿರೋಧಿ ಗ್ರಾಮ ಪಂಚಾಯಿತಿಗೆ ಯಾರವ ಕೈಲ ಬಂಧುಗಳೇ, ಈ 10 ಹಲವು ಅಕ್ರಮಗಳ ತೆರವಿಗೆ ಆಗ್ರಹಿಸಿ ಗಂಗೊಳ್ಳಿ ಗ್ರಾಮ ಪಂಚಾಯತ್ ಕಚೇರಿಯ ಎದುರು ಮಾಡ್ತಾ ಇರುವಂತಹ ಈ ಪ್ರತಿಭಟನೆ ಇದಕ್ಕೊಂದು ಪೂರ್ಣ ವಿರಾಮ ಹಾಡುವುದು ಹಿಂದೂ ಜಾಗರಣ ವೇದಿಕೆ ಅಲ್ಲ. ನೆನಪಿಟ್ಟುಕೊಳ್ಳಿ ಅಧಿಕಾರಿಗಳೇ, ಇದು ಕೇವಲ ಒಂದು ಮೂಗಷ್ಟೇ. ಮೂಗು ಎಳೆದರೆ ಮುಖವು ಬರುವ ಹಾಗೆ, ಮುಖ ಬಂದರೆ ಶರೀರವೇ ಬರುವ ಹಾಗೆ ಉಡುಪಿ ಜಿಲ್ಲೆಗೆ ಜಿಲ್ಲೆಯ ದೇಶಭಕ್ತ ಹಿಂದೂಗಳನ್ನು ಸೇರಿಸ್ತೀವಿ. ಇಲ್ಲಿ ತಾಕತ್ತಿದೆ ನಮಗೆ. ಉಡುಪಿ ಜಿಲ್ಲೆಗೆ ಜಿಲ್ಲೆಯನ್ನೇ ಮಾಡಿಬಿಡ್ತೇವೆ. ಆದರೆ ಅದಕ್ಕೆ ಆಸ್ಪದ ಕೊಡದೆ ಮೊದಲಾಗಿ ಅಕ್ರಮ ಕಟ್ಟಡಗಳ ತೆರವು ಮಾಡಿ, ಮತ್ತೆ ನಿಮ್ಮ ಮೊಕದ್ದಮೆಗಳು, ನಿಮ್ಮ ಕೇಸುಗಳು, ನಿಮ್ಮ FIRಗಳು ಎಲ್ಲಿಗೆಲ್ಲ ಹೋಗ್ತೀರಿ, ಏನೆಲ್ಲ ಹಾಕ್ತೀರಿ ಎಲ್ಲ ಹಾಕೊಳ್ಳಿ. ತೆರೆದ ಹೃದಯ ನಮ್ಮದು, ವಿಶಾಲವಾದ ಭಾವಗಳಿದ್ದಾವೆ, ಸ್ವೀಕರಿಸ್ತೇವೆ, ಬನ್ನಿ ಹಾಕಿ. ಆದರೆ ದುಷ್ಟರ ನೆಲ ಗಂಗೊಳ್ಳಿಯಾಗುವುದಕ್ಕೆ ಬಿಡುವುದೇ ಇಲ್ಲ. ಸಂಜೆಯ ಮಧ್ಯಾಹ್ನದ ಒಳಗೆ ನೀವೇ ತೀರ್ಮಾನ ಮಾಡಿದ್ದಕ್ಕೆ, ನೀವೇ ಕೊಟ್ಟ ನಿರ್ಧಾರಕ್ಕೆ ಬದ್ಧರಾಗಿ ನೀವು ಕಟ್ಟಡವನ್ನು ತೆರವುಗೊಳಿಸ್ತೇವೆ ಇಷ್ಟು ದಿವಸದ ಒಳಗೆ ಅಂತ ನೀವು ಬರೆದುಕೊಟ್ಟು ನಾವು ಹೋಗಿಬಿಡ್ತೇವೆ. ಮತ್ತೆ ನಮ್ಮಿಂದ ಏನಾಗಬೇಕು? ಅಕ್ರಮ ಕಟ್ಟಡದ ಇಟ್ಟಿಗೆ ತೆಗಿಬೇಕೇನೋ, ಮಣ್ಣು ಹೊರಬೇಕೇನೋ ನಾವೆಲ್ಲ ಬುಟ್ಟಿ ಹಿಡ್ಕೊಂಡು ಬಂದು ಬಿಡ್ತೇವೆ. ಆದರೆ ಕಟ್ಟಡ ಇರುವಲ್ಲಿಯವರೆಗೆ